ಅಂತಾರಾಷ್ಟ್ರೀಯವಾಗಿ ಗುರುತಿಸಿಕೊಂಡಿರುವ ಸಸಿಹಿತ್ಲು ಬೀಚ್ನ ಇಂದಿನ ದುಸ್ಥಿತಿಗೆ ನೇರವಾಗಿ ಬಿಜೆಪಿಯ ರಾಜಕೀಯ ಹಿತಾಸಕ್ತಿಯೇ ಕಾರಣವಾಗಿದೆ ಅಂತ ಕೆಪಿಸಿಸಿ ಕೋಆರ್ಡಿನೇಟರ್ ಎಚ್ ವಸಂತ್ ಬೆರ್ನಾಡ್ ಆರೋಪಿಸಿದ್ದಾರೆ. ಅವರು ಹಳಿಯಂಗಡಿಯಲ್ಲಿ ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಹಳಿಯಂಗಡಿ ಗ್ರಾಮ ಪಂಚಾಯತ್ನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾತನಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಸಚಿವರಾಗಿದ್ದ ಅಭಯ ಚಂದ್ರರ ಮೂಲಕ ಕೋಟ್ಯಾಂತರ ಅನುದಾನದ ಮೂಲಕ ಬೀಚನ್ನ ಸುಸ್ಥಿತಿಯಲ್ಲಿಟ್ಟಿತ್ತಲ್ಲದೆ ಇನ್ನು ಅನುದಾನ ವಿನಿಯೋಗಿಸಲು ಇಚ್ಛಿಸಿತ್ತು. ಆದರೆ ನಂತರ ಬಂದ ಸಂಸದರು ಶಾಸಕರು ಬಂದು ಹೋದ್ರಲ್ಲದೆ ಒಂದು ಪೈಸೆಯನ್ನ ವಿನಿಯೋಗಿಸದೆ ಬೀಚ್ ಸಂಪೂರ್ಣವಾಗಿ ಸಮುದ್ರ ಪಾಲಾಗುವತ್ತ ಸಾಗಿದೆ ಅಂತ ಆರೋಪಿಸಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಸಿಹಿತ್ಲು ಬೀಚ್ ಗುರುತಿಸಿಕೊಂಡು ಈ ಪ್ರದೇಶವು ಆರ್ಥಿಕವಾಗಿ ಅಭಿವೃದ್ಧಿಗೊಳ್ಳುವ ಒಂದು ದಿಕ್ಸೂಚಿ ಕಂಡು ಬಂದಿತ್ತು. ಇದಕ್ಕಾಗಿ ಬೇರೆ ಬೇರೆ ಮೂಲಗಳಿಂದ ಆ ಪ್ರದೇಶವನ್ನು ಅಭಿವೃದ್ಧಿಪಡಿಸುವ ಒಂದು ನೀಲಾಕಾಶವನ್ನು ಕೂಡ ನಾವು ಮಾಡಿದ್ದೆವು. ಮಾಜಿ ಸಚಿವರಾದ ಅಭಯನ ನೇತೃತ್ವದಲ್ಲಿ ಈ ಒಂದು ರೂಪುರೇಖೆಯನ್ನು ಮಾಡಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ್ದೆವು. ಇದರಲ್ಲಿ ಮುಖ್ಯವಾಗಿ ಸಮುದ್ರ ತಡೆಗೋಡೆಗಳನ್ನು ರಚಿಸಿ ಉತ್ತಮವಾದ ಮಾರ್ಗ ರಚಿಸಿ ಸಾರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಒಂದು ಅಭಿವೃದ್ಧಿಯತ್ತ ಹೋಗ್ತಾ ಇತ್ತು. ಇದಕ್ಕೆ ಪೂರಕವಾಗಿ ಹಳೆಯಡಿ ಗ್ರಾಮ ಪಂಚಾಯತ್ ಕೂಡ ತನ್ನದಾದ ಸೇವೆಯನ್ನು ಆ ದಿನದಲ್ಲಿ ಸಲ್ಲಿಸಿ ಅಲ್ಲಿ ಸ್ಥಳೀಯವಾಗಿ ಸಸಿಹಿತ್ಲು ಬೀಚ್ ಅಭಿವೃದ್ಧಿ ಸಮಿತಿಯನ್ನು ರಚನೆ ಮಾಡಿಕೊಂಡು ಅಗತ್ಯವಿರುವ ಶೌಚಾಲಯ ರಚನೆ, ಅಂಗಡಿ ಕೋಣೆ ರಚನೆ, ಆದಾಯಕ್ಕೆ ಮೂಲವಾದ ಅಂಗಡಿ ಕೋಣೆ ರಚನೆ ಅಥವಾ ವಿಚಾರಣೆ ಕೌಂಟರ್, ಸ್ವಾಗತ ಕೌಂಟರ್, ಗೇಟ್ಗಳು, ಭದ್ರತಾ ವ್ಯವಸ್ಥೆಗಳನ್ನೆಲ್ಲ ಮಾಡಿ. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಪಂಚಾಯಿತಿ ಸದಸ್ಯರಾದ ಅಬ್ದುಲ್ ಖಾದರ್, ಧನರಾಜ್ ಕೋಟ್ಯಾನ್, ಅಬ್ದುಲ್ ಅಜೀಜ್, ಅನಿಲ್ ಪೂಜಾರಿ ಉಪಸ್ಥಿತರಿದ್ದರು.